ದೇಶಾದ್ಯಂತ ಹೆಣ್ಮಕ್ಕಳ ಮೇಲಾಗ್ತಾ ಇರುವ ದೌರ್ಜನ್ಯ ಕಿರುಕುಳ ಪ್ರಕರಣಗಳು ಹೆಚ್ಚಾಗ್ತಾ ಇದ್ದು ಆಯೋಗವು ಇದನ್ನು ಗಂಭೀರವಾಗಿ ಪರಿಗಣಿಸಿದೆ। ಈ ಮಧ್ಯೆ ಆತ್ಮರಕ್ಷಣೆಗಾಗಿ ಹೆಣ್ಮಕ್ಕಳು ಕೈಗೊಳ್ಳಬೇಕಾದ ಮುನ್ನೆಚ್ಚರಿಕೆಯ ಕ್ರಮದ ಜೊತೆಗೆ ಯುವಕರಿಗೂ ಈ ನಿಟ್ಟಿನಲ್ಲಿ ಜಾಗೃತಿ ಶಿಬಿರವನ್ನು ಆಯೋಜನೆ ಮಾಡಲಾಗುತ್ತೆ ಅಂತ ರಾಷ್ಟ್ರೀಯ ಮಹಿಳಾ ಆಯೋಗದ ಸದಸ್ಯೆ ಶ್ಯಾಮಲಾ ಎಸ್ ಕುಂದರ್ ಹೇಳಿದ್ದಾರೆ। ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ವಿವಿಧ ಇಲಾಖೆಗಳ ಅಧಿಕಾರಿಗಳ ಜೊತೆಗೆ ಸಭೆಯನ್ನು ನಡೆಸಿದ ಅವರು ಬಳಿಕ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದರು। ಹೆಣ್ಮಕ್ಕಳ ಮೇಲೆ ದೌರ್ಜನ್ಯ ಕಿರುಕುಳಗಳು ನಡೀತಾ ಇದೆ, ಹೆಣ್ಮಕ್ಕಳ ಮೇಲೆ ಸೈಬರ್ ಕ್ರೈಮ್ ಪ್ರಕರಣವು ಹೆಚ್ಚಾಗ್ತಾ ಇದೆ। ಯುವಕರು ಯಾತಕ್ಕಾಗಿ ಹೀಗೆ ಮಾಡ್ತಾ ಇದ್ದಾರೆ ಅನ್ನೋದನ್ನು ತಿಳಿದುಕೊಳ್ಳಬೇಕಾಗಿದೆ। ಕಿರುಕುಳ ನೀಡಿದರೆ ಆಗುವಂತಹ ಪರಿಣಾಮಗಳ ಬಗ್ಗೆಯೂ ಕೂಡ ಅವರಿಗೆ ಮಾಹಿತಿ ಕೊಡಬೇಕಾಗುತ್ತೆ। ಹೀಗಾಗಿ ದಾರಿ ತಪ್ಪುವ ಯುವಕರಿಗೆ ಮಾಹಿತಿ ಶಿಬಿರ, ಕೌನ್ಸೆಲಿಂಗ್ ಕೂಡ ಅಗತ್ಯವಿದೆ ಅಂತ ಹೇಳಿದರು। ಮೇಡಮ್, ನಾವು ಪೊಲೀಸ್ ಸ್ಟೇಷನ್ಗೆ ಹೋಗ್ತೇವೆ, ಆದರೆ ಅಲ್ಲಿ ಸರಿಯಾದ ನಮಗೆ ಸಹಾಯ ಸಿಗುವುದಿಲ್ಲ, ಅಧಿಕಾರಿಯವರು ಈ ರೀತಿ ವರ್ತನೆ ಮಾಡ್ತಾರೆ। ಇಂಥ ಸಂದರ್ಭದಲ್ಲಿ ಹೇಳ್ತಾರೆ, ನಾನು ಮಾನ್ಯ DGP ಅವರಲ್ಲಿ ಈ ವಿಷಯದ ಬಗ್ಗೆ ಚರ್ಚೆ ಮಾಡಿದೆ। ಯಾಕೆ ಹೇಳಿದರೆ, ನಮ್ಮಲ್ಲಿ ಹೆಣ್ಣು ಮಕ್ಕಳು ಪೊಲೀಸ್ ಸ್ಟೇಷನ್ಗೆ ಹೋಗಿ ಒಂದು ಕಂಪ್ಲೇಂಟ್ ಕೊಡೋದೇ ಅವರಿಗೆ ಒಂದು ದೊಡ್ಡ ಮಾತು ಅಂತ। ಯಾಕೆ ಹೇಳಿದರೆ, ಸಮಸ್ಯೆಯನ್ನು ತುಂಬ ಅವರು ಎದುರು ಮಾಡಿರ್ತಾರೆ, ಸಮಸ್ಯೆಗೆ ಒಳಗಾಗಿರ್ತಾರೆ। ಆದರೆ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಡುವಷ್ಟು ಕೆಲವರು ಏನು ಮಾಡ್ತಾರೆ, ಆ ಸಮಸ್ಯೆ ತನ್ನಲ್ಲೇ ಇಟ್ಕೊಂಡು ಕೊರಗಿಕೊಂಡು ಕೊನೆಯವರೆಗೆ ತನ್ನಲ್ಲೇ ಇಟ್ಕೊಳ್ತಾರೆ। ಆದರೆ ಕೆಲವು ಮಹಿಳೆಯರು ತಮಗೆ ಇರುವಂತಹ ಕಾನೂನುಗಳಿದೆ, ಮಹಿಳೆಯರಿಗೆ ಇರುವಂತಹ ಕಾನೂನುಗಳನ್ನು ನಾವು ಬಳಸ್ಕೊಳ್ಬೇಕು ಅನ್ನುವಂಥ ನಿಟ್ಟಿನಲ್ಲಿ ಪೊಲೀಸ್ ಸ್ಟೇಷನ್ಗೆ ಬಂದು ಕಂಪ್ಲೇಂಟ್ ಕೊಟ್ಟಾಗ ಪೊಲೀಸ್ನವರ ವರ್ತನೆ ಕೂಡ ಅವರಿಗೆ ಆ ಸಂದರ್ಭದಲ್ಲಿ ಯಾವ ರೀತಿ ಕೊಡಬೇಕು ಅದನ್ನು ನಾನು ಹೇಳಿದೆ। ವಿವಿಧ ದೂರುಗಳನ್ನು ಹೊತ್ತು ನ್ಯಾಯಕ್ಕಾಗಿ ಪೊಲೀಸ್ ಠಾಣೆಗೆ ಬರುವ ಮಹಿಳೆಯರ ಸಮಸ್ಯೆಗಳಿಗೆ ಸೂಕ್ತವಾಗಿ ಸ್ಪಂದಿಸುವುದರ ಜೊತೆಗೆ ಅವರಿಗೆ ನೈತಿಕ ಬಲ ತುಂಬುವ ಕೆಲಸವನ್ನು ಕೂಡ ಪೊಲೀಸರು ಮಾಡಬೇಕು। ನೊಂದ ಮಹಿಳೆಯರಿಗೆ ಸರಿಯಾದ ನ್ಯಾಯ ದೊರೆಯಬೇಕು, ಯಾವುದೇ ಕಾರಣಕ್ಕೂ ಅವರು ನ್ಯಾಯ ವಂಚಿತರಾಗಬಾರದು ಅಂತ ಶ್ಯಾಮಲಾ ಕುಂದರ್ ಅಭಿಪ್ರಾಯಪಟ್ಟರು। ಇನ್ನೊಂದು, ಈ ಸಂದರ್ಭದಲ್ಲಿ ಅತ್ಯಂತ ಹೆಚ್ಚು ನಮ್ಮ ಹೆಣ್ಣು ಮಕ್ಕಳಿಗೆ ಸೈಬರ್ ಕ್ರೈಮ್ ಮತ್ತು ತನ್ನನ್ನು ತಾನು ರಕ್ಷಣೆ ಮಾಡಿಕೊಳ್ಳಿಕ್ಕೆ, ತನ್ನ ಆತ್ಮರಕ್ಷಣೆಗೆ ಯಾವೆಲ್ಲ ಕಾನೂನು ಮತ್ತು ಸಲಹೆಗಳಿದೆ ಅದನ್ನು ಯಾವ ರೀತಿ ಬಳಸ್ಕೊಳ್ಬೇಕು ಅನ್ನುವಂಥ ಬಗ್ಗೆ ಅವೇರ್ನೆಸ್ ಕಾರ್ಯಕ್ರಮವನ್ನು ಹಾಕಿಕೊಳ್ಳುವಂತೆ ಕೂಡ ನಾವು ತಿಳಿಸಿದ್ದೇವೆ। ಮಾನ್ಯ DGP ಸಾಹೇಬರು ಅದಕ್ಕೆ ಒಪ್ಪಿಕೊಂಡಿದ್ದಾರೆ, ಅದಕ್ಕೋಸ್ಕರ ಒಂದು ಬುಕ್ಲೆಟನ್ನು ತಯಾರು ಮಾಡ್ತಾ ಇದ್ದಾರೆ। ಇತ್ತೀಚಿನ ದಿನದಲ್ಲಿ ಸೈಬರ್ ಕ್ರೈಮ್ ಮತ್ತು ಈ ನಮ್ಮ ಸ್ಟೂಡೆಂಟ್ಗಳು ಬೇರೆ ದುಶ್ಚಟಗಳಿಗೆ ಬಲಿಯಾಗ್ತಾ ಇದ್ದಾರೆ। ಅಂತಹ ಸಂದರ್ಭದಲ್ಲಿ ಹೆಣ್ಣು ಮಕ್ಕಳಿಗೆ ನಾವು ಎಷ್ಟು ಅವೇರ್ನೆಸ್ ಮಾಡ್ತೇವೋ ಅಷ್ಟೇ ನಾವು ಗಂಡು ಮಕ್ಕಳನ್ನು ಕೂಡ ಅವೇರ್ನೆಸ್ ಮಾಡಬೇಕು ಅನ್ನುವಂತಹ ಒಂದು ವಿಚಾರವನ್ನು ಕೂಡ ನಾವು ಅಲ್ಲಿ ಚರ್ಚೆ